ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಯಶಸ್ಸು ಕಂಡಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಗುಂಡೂರಾವ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1014 ಕೋಟಿ ರೂಪಾಯಿ ಮೊತ್ತ ಫಲಾನುಭವಿಗಳ ಖಾತೆಗೆ ಜಮೆಯಾಗಿದೆ. ಗೃಹಜ್ಯೋತಿ ಯೋಜನೆಯಲ್ಲಿ 238 ಕೋಟಿ ರೂಪಾಯಿ ಅನುದಾನ ನಿಗದಿಗೊಳಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ನೀಡುವ ಹೆಚ್ಚುವರಿ 5 ಕೆಜಿ ಅಕ್ಕಿಯ ಬದಲಾಗಿ ಪ್ರತಿ ತಿಂಗಳು 170 ರೂಪಾಯಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಕುರಿತಂತೆ ಮಾತನಾಡಿದ ಗುಂಡೂರಾವ್ ಅವರು, ಇದು ಚರ್ಚೆಯ ವಿಚಾರವಲ್ಲ, ಪಕ್ಷದ ಹಿರಿಯರು ತೀರ್ಮಾನಿಸುತ್ತಾರೆ. ಆದರೆ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಪೂರ್ಣ ವಿಶ್ವಾಸವಿದೆ. ಉತ್ತಮ ಯೋಜನೆಯ ಮೂಲಕ ಜನಮನ ಗೆದ್ದಿದ್ದಾರೆ ಎಂದು ಹೇಳಿದರು. ಬ್ಯಾಂಕ್ ದರೋಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕುಗಳು ಹಾಗೂ ಹಣಕಾಸು ಸಂಸ್ಥೆಗಳು ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದ್ದು, ಈ ಕುರಿತು ಪ್ರತ್ಯೇಕ ಮಾರ್ಗಸೂಚಿ ನೀಡುವಂತೆ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಈಗ ನಮ್ಮ ಇಲಾಖೆಯವರು ಯಾರು ದರೋಡೆ ಮಾಡತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಮತ್ತು ಒಳ್ಳೆಯ ಕ್ರಮ ತಗೊಂಡಿದ್ದಾರೆ. ನನ್ನ ಅಭಿನಂದನೆಗಳಿಗಾಗಲೇ ಸಲ್ಲಿಸಿದ್ದೇನೆ, ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಈ ಥರ ಘಟನೆಗಳಾದಾಗ ಸಮಾಜ ಘಾತಕ ಶಕ್ತಿಗಳ ಅದನ್ನು ನಿಯಂತ್ರಣ ಮಾಡೋದು, ಅವ್ರನ್ನ ಹಿಡಿದಾಕೋದು, ಅವ್ರಿಗೆ ಶಿಕ್ಷೆ ಸಿಗುವಂಥದ್ದು ಮಾಡೋದೇ ಸರ್ಕಾರದ ಜವಾಬ್ದಾರಿ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗ್ತದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ. ಆದರೆ ಇವತ್ತು ಈ ವಿಚಾರದಲ್ಲಿ ನಮ್ಮ ಪೊಲೀಸವರು ಯಶಸ್ವಿಯಾಗಿ ಭೇದಿಸಿ ಅವ್ರನ್ನ ಹಿಡಿದಾಕಿರುವಂಥದ್ದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ. ಕೇವಲ 4 ದಿನದಲ್ಲೇ ಇದು ಹೌದು, ಎಲ್ಲ ರಿಕವರಿನೂ ಆಗಿದೆ. ಮತ್ತು ಈಗ ಇಂಥ ಏನು ಬ್ಯಾಂಕ್ಗಳಿದೆ ಅವರು ಸ್ವಲ್ಪ ಸುರಕ್ಷತೆ ಬಗ್ಗೆ, ಯಾಕಂದರೆ ಇದು ಜನರ ದುಡ್ಡನ್ನು ಅವರ ಬ್ಯಾಂಕ್ಗಳಲ್ಲಿ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಾಗ ಅದಕ್ಕೆ ಸರಿಯಾದ ರೀತಿಯ ಒಂದು ಸೆಕ್ಯೂರಿಟಿ ಇಟ್ಕೋಬೇಕಾಗ್ತದೆ. ಅದ್ರ ಬಗ್ಗೆ ನಮ್ಮ ಪೊಲೀಸವ್ರಿಗೂ ಹೇಳಿದ್ದೀನಿ. ಎಲ್ಲ ಇಂಥ ಸಂಸ್ಥೆಗಳ ಜೊತೆ ಮಾತನಾಡಿ ಅವರ ಸುರಕ್ಷತೆ ವ್ಯವಸ್ಥೆ ಏನು ಮತ್ತು ಅದನ್ನು ಕೆಲವು ಮಾರ್ಗಸೂಚಿಗಳನ್ನು ಕೂಡ ನೀಡಬೇಕು ಅಂತ ನಾನು ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು ನಮ್ಮ ಪೊಲೀಸವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಇದನ್ನು ಖಂಡಿಸಿದ್ದೇನೆ ಮತ್ತು ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದೆ. ಯಾಕಂದರೆ ಈ ರೀತಿಯಾದಂಥ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಆಗಬಾರ್ದು. ಏನಾದರೂ ಅವ್ರಿಗೆ ಅನುಮಾನಗಳಿದ್ದರೆ ಅದನ್ನು ಪೊಲೀಸವ್ರಿಗೆ ಹೇಳಬೇಕು ಅಥವಾ ನಗರ ಪಾಲಿಕೆ ಇದೆ ಅವ್ರಿಗೆಲ್ಲ ಬಂದು ಹೇಳಬೇಕು. ಇವರುಗಳು ಗೂಂಡಾಗಿರಿ ಮಾಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ, ಮಂಗಳೂರಿಗೆ ಕೆಟ್ಟ ಹೆಸರು ತರುವಂಥದ್ದು. ಇವತ್ತು ನಾವು ಪ್ರವಾಸೋದ್ಯಮ ಇಲ್ಲಿ ಹೆಚ್ಚಾಗಬೇಕು, ಜನರು ಇಲ್ಲಿಗೆ ಹೆಚ್ಚು ಬರಬೇಕು, ಇಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಮತ್ತು ಬಂಡವಾಳ ಹೂಡಿಕೆ ಆಗಬೇಕು, ಧರ್ಮಕ್ಷೇತ್ರಗಳ ಜನ ಬರ್ತಾರೆ ಎಲ್ಲ. ಅದರಿಂದ ಇಂಥ ಒಂದು ಸ್ಥಳದಲ್ಲಿ ಈ ಥರ ಘಟನೆಗಳನ್ನು ಆದರೆ ಇದು ದೇಶಾದ್ಯಂತ ಹರಡ್ತದೆ. ಮತ್ತು ಅನೇಕ ಜನ ನಾವು ಮೊನ್ನೆ ಬೆಂಗಳೂರಿನಲ್ಲೂ ನಮ್ಮ ಯಾರು ಇನ್ವೆಸ್ಟ್ ಮಾಡೋರು ಬಂದಿದ್ದರು, ಅವರು ಕೇಳೋದಷ್ಟೇ, ನಮಗೆ ಸುರಕ್ಷತೆ ಇದೆಯಾ ಅಂತ ಕೇಳ್ತಾರೆ. ನೇರವಾಗಿ ಕೇಳ್ತಾರೆ, ಸರ್ ಸ್ವಲ್ಪ ನಮಗೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಸಮಸ್ಯೆ ಇದೆಯಲ್ಲ ಅಂತ ನಮಗೆ ಕೇಳ್ತಾರೆ. ಫಾರಿನ್ ಅವ್ರಿಗೆಲ್ಲ ಏನು ಗೊತ್ತಿರೋದಿಲ್ಲ. ಸೊ ಇದು ಇವತ್ತು ನಾವು ಒಳ್ಳೆ ಹೆಸರು ತರಬೇಕು. ಈ ಥರ ಘಟನೆಗಳು ಯಾವುದೋ ಒಂದು ಉದ್ದೇಶದಿಂದ, ದುರುದ್ದೇಶದಿಂದ ಮಾಡುವಂಥ ಸರಿಯಲ್ಲ. ಶ್ರೀರಾಮ ಸೇನೆ ಇರ್ಬೋದು, ಯಾವುದೇ ಇನ್ನೊಂದು ಸೇನೆ ಇರ್ಬೋದು, ಶ್ರೀರಾಮ ಸೇನೆ ಯಾವುದೇ ಇರ್ಬೋದು, ಅದು ಈ ಥರ ಮಾಡುವಂಥದ್ದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಪೊಲೀಸವರು ಕ್ರಮ ತೊಗೊಂಡಿದ್ದಾರೆ, ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ಅವ್ರ ಮೇಲೆ ಆಗಬೇಕು ಮತ್ತು ಎಲ್ಲರೂ ಇದನ್ನು ಖಂಡಿಸಬೇಕು. ಈಗ ಏನಾಗ್ತದೆ, ಕೆಲವು ಜನ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾನೇ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ, ಅವರು ಖಂಡಿಸಬೇಕು.